ಕೃಷಿ ಮಾಡಬೇಕು, ಉತ್ತಮ ಆದಾಯ ಗಳಿಸಬೇಕು ಅಂತ ಆಸೆ ಇದ್ರೂ ಕೂಡ ಕೆಲವೊಮ್ಮೆ ಸ್ಥಳಾವಕಾಶದ ಕೊರತೆ ಎದುರಾಗುತ್ತೆ. ಕೃಷಿಯಲ್ಲಿ ಆಸಕ್ತಿ ಇದ್ರೂ ಕೂಡ ಸಾಧ್ಯ ಆಗಲ್ಲ. ಆದರೆ ಇಲ್ಲೊಬ್ಬರು ಕೃಷಿಕರು ತಾರಸಿ ಮಲ್ಲಿಗೆ ಬೆಳೆದು ಸೈ ಎನಿಸಿಕೊಂಡಿದ್ದಾರೆ. ತಾರಸಿಯಲ್ಲಿ ಬೆಳೆದ ಮಲ್ಲಿಗೆ ಪರಿಮಳ ಊರೆಲ್ಲ ಸುವಾಸನೆ ಬೀರ್ತಾ ಇದೆ. ಹೂವುಗಳಲ್ಲಿ ಮಲ್ಲಿಗೆ ಹೂವಿಗೆ ಇರುವಷ್ಟು ಡಿಮ್ಯಾಂಡ್ ಬೇರೆ ಯಾವ ಹೂವಿಗೂ ಇಲ್ಲ. ಅದರಲ್ಲೂ ಕರಾವಳಿಯಲ್ಲಿ ಬೆಳೆಯುವ ಮಲ್ಲಿಗೆಗೆ ಶುಭ ಕಾರ್ಯಗಳಲ್ಲಿ ಸಖತ್ ಡಿಮ್ಯಾಂಡ್. ಮಲ್ಲಿಗೆ ಬೆಳೆಗಾರರಿಗೂ ಕೈ ತುಂಬಾ ಆದಾಯ. ಆದ್ರೆ ಈ ಮಲ್ಲಿಗೆ ಕೃಷಿ ಮಾಡ್ಬೇಕಾದ್ರೆ ಒಳ್ಳೆಯ ಜಾಗದ ಅವಶ್ಯಕತೆ ಇದೆ ಅಂತ ಅಂದುಕೊಳ್ಳುವವರೇ ಹೆಚ್ಚು. ಆದ್ರೆ ಹೆಚ್ಚಿನ ಸ್ಥಳ ಇಲ್ಲದೆ ಇದ್ರೂ ಮನೆಯ ತಾರಸಿಯಲ್ಲೂ ಕೃಷಿ ಮಾಡಬಹುದು ಅಂತ ತೋರಿಸಿಕೊಟ್ಟಿದ್ದಾರೆ ಉಡುಪಿ ಕಾಪು ತಾಲೂಕಿನ ಇನ್ನಂಚಿಯ ಉದಯ್. ತಮ್ಮ ಮನೆಯ ತಾರಸಿಯಲ್ಲಿ ಸುಮಾರು 100 ಮಲ್ಲಿಗೆ ಗಿಡವನ್ನ ನೆಟ್ಟು ಉತ್ತಮ ಇಳುವರಿಯನ್ನ ಪಡಿತಾ ಇದ್ದಾರೆ. ಸದ್ಯ ತಿಂಗಳಿಗೆ 10,000 ಆದಾಯವನ್ನ ಗಳಿಸ್ತಾ ಇದ್ದು ಮುಂದಿನ ದಿನಗಳಲ್ಲಿ ವರ್ಷಕ್ಕೆ 3 ಲಕ್ಷದ ಆದಾಯದ ಗುರಿಯನ್ನ ಹೊಂದಿದ್ದಾರೆ. ನಾನು ಕೃಷಿ ಕುಟುಂಬದಿಂದಲೇ ಬಂದಂಥವನು. ನನ್ನ ಅಜ್ಜನ ಕಾಲದಿಂದಲೂ ಮಲ್ಲಿಗೆ ಕೃಷಿ ಮಾಡ್ತಾ ಇದ್ದರು ಮನೆಯಲ್ಲಿ. ನಾನು ಅಜ್ಜನ ಕಾಲದಿಂದಲೂ ನನ್ನ ಮನೆಯಲ್ಲಿ ನಾನು ಮಲ್ಲಿಗೆ ಕೃಷಿಯೊಟ್ಟಿಗೆ ಅವರೊಟ್ಟಿಗೆ ಇನ್ವಾಲ್ವ್ ಆಗ್ತಾ ಇದ್ದೆ. ಈಗ ಒಮ್ಮೆ ನಮ್ಮ ಮನೆಯಲ್ಲಿ ಮಲ್ಲಿಗೆ ಕೃಷಿ ಜನ ಕಡಿಮೆ ಆದ ಕಾರಣವಾಗಿ ಒಮ್ಮೆ ನಶಿಸಿ ಹೋಯಿತು. ಆ ನಶಿಸಿ ಹೋದ ಮಲ್ಲಿಗೆ ಗಿಡವನ್ನು ಪುನಃ ನಾವು ಪುನರುಜ್ಜೀವನಗೊಳಿಸಿ ನಮ್ಮ ಯುವ ಪೀಳಿಗೆಗೆ ಅಥವಾ ಯುವ ಜನರಿಗೆ ನಾವು ಅದರ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೋಸ್ಕರ ನಾನು ಈ ಗಿಡವನ್ನು ನೆಟ್ಟಿದ್ದೇನೆ. ಈ ನಿಜವಾಗಿ ಹೇಳೋದಾದರೆ ಈ ಗಿಡ ನೆಟ್ಟು ನಾನು ಇಷ್ಟು ಪೋಷಿಸಲಿಕ್ಕೆ ನನ್ನಿಂದ ತುಂಬ ಕಷ್ಟ ಸಾಧ್ಯ ಕೆಲಸ. ಆದರೂ ಕೂಡ ನಾನು ಬೆಳಿಗ್ಗೆ 4:15 ಗಂಟೆಗೆ ಎದ್ದು ಈ ಟ್ಯಾರೆಸಿನ ಮೇಲೆ ದೀಪವನ್ನು ಅಳವಡಿಸಿ ಅದರ ಮುಖಾಂತರ ದಿವಸಕ್ಕೆ 1 ಗಂಟೆ ಕೆಲಸ ಮಾಡಿ ನಾನು ಇಷ್ಟು ಸಾಧಿಸಿ ಜನರಿಗೆ ತೋರಿಸಿಕೊಟ್ಟಿದ್ದೇನೆ. ಮಲ್ಲಿಗೆ ಕೃಷಿ ಮಾಡೋದ್ರಿಂದ ನಮಗೆ ನಮ್ಮ ಮಾನಸಿಕವಾಗಿ ನಾವು ನೆಮ್ಮದಿಯಾಗಿರ್ತೇವೆ, ಆರ್ಥಿಕವಾಗಿ ಸಬಲರಾಗ್ತೇವೆ, ಮತ್ತು ಮನೆಯಲ್ಲಿದ್ದವರಿಗೆ ಎಲ್ಲರಿಗೂ ಕೆಲಸ ಆಗ್ತದೆ. ಮನೆಯಲ್ಲಿದ್ದವರು ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಅಥವಾ ಆರಾಮದಾಯಕವಾದ ಜೀವನವನ್ನು ಮಾಡ್ಬೋದು. ಮನೆಯಲ್ಲಿ ಲೇಜಿನೆಸ್ ಆಗಿ ನಾವು ಮಲಗುವುದು ಅಥವಾ ಕೂತ್ಕೊಳ್ಳುವುದು ಅಥವಾ ಟೈಮ್ ಪಾಸ್ ಮಾಡಲಿಕ್ಕೆ ಆಗುವುದಿಲ್ಲ ಅಥವಾ ಟೈಮ್ ಪಾಸ್ ಆಗುವುದಿಲ್ಲ ಎನ್ನುವ ಪರಿಸ್ಥಿತಿ ಇಲ್ಲ. ಬೇಕಾದಷ್ಟು ಬೆಳಗಿನಿಂದ ಸಂಜೆವರೆಗೆ ನಾವು ಎಷ್ಟು ದುಡಿದ್ರೂ ಅಷ್ಟು ದುಡಿಲಿಕ್ಕೆ ಕೆಲಸ ಉಂಟು. ಆ ಅರಸಿನ ಮೇಲೆ ಮಲ್ಲಿಗೆ ಕೃಷಿ ಮಾಡೋದ್ರಿಂದ ತುಂಬ ಪ್ರಯೋಜನ ಇದೆ. ಒಂದು, ಇದಕ್ಕೆ ಕಳೆಗಳು ಬರುವಂಥದ್ದು ಬಹಳ ಕಡಿಮೆ. ಬಂದದ್ದನ್ನು ತೆಗೆದು ಬಿಟ್ಟರೆ ಆ ಚಟ್ಟಿಯ ಒಳಗೆ ಇದ್ದದ್ದು ಎಲ್ಲ ನಿವಾರಣೆ ಮಾಡ್ಬೋದು, ಆರಾಮಾಗಿ ನಿವಾರಣೆ ಮಾಡ್ಬೋದು. ಮತ್ತು ಹೊರಗಿನಿಂದ ಬೇರು ಬಂದು ಇದಕ್ಕೆ ಹಾಕಿದ ಪೋಷಕಾಂಶವನ್ನು ತಿಂತದೆ. ಹೊರಗಿನ ದೊಡ್ಡ ದೊಡ್ಡ ಮರಗಳು ಬಂದು ಪೋಷಕಾಂಶವನ್ನು ತಿಂದ ಆ ಪೋಷಕಾಂಶ ತಿನ್ನುವುದನ್ನು ಕೂಡ ನಿಲ್ಲಿಸ್ಬೋದು. ಅದರಿಂದಾಗಿ ನಾವು ಇದಕ್ಕೆ ಕಡಿಮೆ ನೀರು, ಕಡಿಮೆ ವೆಚ್ಚ, ಕಡಿಮೆ ಪೋಷಕಾಂಶಗಳನ್ನು ಕೊಟ್ಟು ಈ ಗಿಡವನ್ನು ಆರಾಮದಾಯಕವಾಗಿ ಬೆಳೆದು ನಮಗೆ ಉತ್ತಮ ಲಾಭವನ್ನು ಗಳಿಸ್ಬೋದು ಅಂತೇಳಿ ನಾನು ಹೇಳಲಿಕ್ಕೆ ತುಂಬ ಇಚ್ಛೆ ಪಡ್ತೇನೆ. ಇದರಲ್ಲಿ ತುಂಬ ಅಂದರೆ ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ ಒಂದು ವರ್ಷದಲ್ಲಿ ನಾವು 2.5 3 ಲಕ್ಷ ರೂಪಾಯಿ ಆದಾಯವನ್ನು ಆರಾಮದಾಯಕವಾಗಿ ಪಡಿಬೋದು. ಈಗಾಗಲೇ ನಾನು 10 ತಿಂಗಳು ಗಿಡ ನೆಟ್ಟು 10 ತಿಂಗಳಾಗಿದೆ. ಈಗಾಗಲೇ ನನಗೆ ತಿಂಗಳಿಗೆ 10,000ಕ್ಕಿಂತ ಅಧಿಕ ಲಾಭ ಬರ್ತಾ ಇದೆ ಮತ್ತು ನನಗೆ ಮಾನಸಿಕವಾಗಿ ತುಂಬ ಖುಷಿ ಕೊಡ್ತಾ ಇದೆ. ನೆಲದ ಮೇಲೆಯೇ ಮಾಡೋ ಮಲ್ಲಿಗೆ ಕೃಷಿಗೆ ಹೋಲಿಕೆ ಮಾಡಿದ್ರೆ ತಾರಸಿಯ ಮೇಲಿನ ಮಲ್ಲಿಗೆ ಕೃಷಿ ಉತ್ತಮವಂತೆ. ಗಿಡಕ್ಕೆ ಇತರೆ ಮರ ಗಿಡಗಳ ಬೇರು ಬರೋದಿಲ್ಲ. ಅಲ್ಲದೆ ಕಳೆ ಗಿಡಗಳ ಕಾಟವು ಮಲ್ಲಿಗೆ ಗಿಡಕ್ಕೆ ಇಲ್ಲ. ಖರ್ಚು ಕಮ್ಮಿಯ ಜೊತೆಗೆ ಹೆಚ್ಚು ನೀರಿನ ಅವಶ್ಯಕತೆ ತಾರಸಿ ಮಲ್ಲಿಗೆ ಕೃಷಿಗೆ ಇಲ್ಲ. ಲೆಕ್ಕಾಚಾರ ಮಾಡಿದ್ರೆ ಲಾಭವು ಅಧಿಕ. ಕಡಿಮೆ ಸಮಯ, ಕೂಲಿ ಆಳುಗಳ ವೆಚ್ಚ ಕಡಿಮೆ, ಗೊಬ್ಬರ ನಿರ್ವಹಣೆ ಕಡಿಮೆ, ನೀರು ನಿರ್ವಹಣೆ ಕಡಿಮೆ, ಮತ್ತು ಕಳೆಗಳು ಬರುವ ಸಮಸ್ಯೆ ಇಲ್ಲ. ಆನಂತರ ಜೋರು ಮಳೆಯಾಗಿ ಬುಡದಲ್ಲಿ ನೀರು ನಿಲ್ಲುವಂಥದ್ದು ಇದಿಲ್ಲ. ಒಂದು ವೇಳೆ ಗಿಡದ ಬುಡದಲ್ಲಿ ನೀರು ನಿಂತರೆ ಮಲ್ಲಿಗೆ ಗಿಡಗಳಿಗೆ ತುಂಬ ರೋಗವೆಲ್ಲ ಬರ್ತದೆ. ಆವಾಗ ತುಂಬ ಕೀಟನಾಶಕ ಕೊಟ್ಟು ನಾವು ಹತೋಟಿಗೆ ಬರಬೇಕಾಗ್ತದೆ. ಅದು ಕೀಟನಾಶಕ ಬಹುಶಃ ನಮಗೆ ಬೇಡವೇ ಬೇಡ. ಇವರು ಸಾವಯವದಿಂದ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇವರೊಂದು ಉದ್ಯೋಗ ಮಾಡಿದ್ದಾರೆ. ಈ ಕೃಷಿ ಇವರಿಗೆ ಒಂದು ATM ಇದ್ದ ಹಾಗೆ, ಎನಿ ಟೈಮು ಮನಿ ಅಂತ.
ನಮಗೆ ಯಾವಾಗಲೂ ದುಡ್ಡು ಕೈಯಲ್ಲಿ ದಿವಸಗಳು ದುಡ್ಡು ಸಿಗ್ತಾ ಇದೆ. ಇದೊಂದು ವಾಣಿಜ್ಯ ಬೆಳೆ, ಮನೆಯ ಖರ್ಚು ನಮ್ಮದಾಗಿ ಹೋಗ್ತದೆ, ಮನೆಯವರಿಗೆ ಒಂದು ಕೆಲಸವೂ ಆಗ್ತದೆ, ಇದು ಆರೋಗ್ಯವೂ ಕೂಡ ಆಗ್ತದೆ. ಬಹುಶಃ ಇದು ನೋಡಲಿಕ್ಕೆ ಭಾಳ ಚೆಂದ. ಈಗಿನ ಯುವಕರು ಯಾಕಂದರೆ ಉದ್ಯೋಗ ಇಲ್ಲ, ಎಲ್ಲಿ ಉದ್ಯೋಗ ಇಲ್ಲ ಅಂತಾರೆ, ಪರದಾಡ್ತಾರೆ ಅವರು. ಪಾಪ ಅವರಿಗೆ ಇಲ್ಲಿ ಅವರಿಗೆ ಭೇಟಿ ಕೊಟ್ಟು ಇದನ್ನು ನೋಡಿಕೊಂಡು ಇವರಿಗೆ ಕೂಡ ಇದನ್ನು ಆರಾಮದಲ್ಲಿ ಬಹಳ ಕಡಿಮೆ ಬಂಡವಾಳದಲ್ಲಿ ಇದನ್ನು ಮಾಡಬಹುದು. ಒಟ್ನಲ್ಲಿ ಕೃಷಿ ಮಾಡುವುದಕ್ಕೆ ಮನಸ್ಸು ಇದ್ರೆ ಇದ್ದ ಸ್ಥಳವನ್ನೇ ಸದುಪಯೋಗ ಮಾಡಿಕೊಂಡು ಉತ್ತಮ ಬೆಳೆಯನ್ನ ತೆಗೆಯಬಹುದು ಅಂತ ತೋರಿಸಿಕೊಟ್ಟಿದ್ದಾರೆ ಇನ್ನಂಜೆ ಮಲ್ಲಿಗೆ ಬೆಳೆಗಾರ ಉದಯ್. ಮುಂದಿನ ದಿನಗಳಲ್ಲಿ ಇವರ ಈ ಪ್ರಯತ್ನ ಇತರೆ ಉತ್ಸಾಹಿ ಕೃಷಿಕರಿಗೂ ಸ್ಫೂರ್ತಿ ಆಗಲಿ ಅನ್ನುವುದೇ ನಮ್ಮ ಆಶಯ. ಪ್ರಮೋದ್ ಸುವರ್ಣ ಕಟ್ಪಾಡಿ, ನಮ್ಮ ಕುಡ್ಲ ನ್ಯೂಸ್ 24x7 ಉಡುಪಿ.